ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಸಭಾಭವನ ಉದ್ಘಾಟನೆಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿರುವಂಥದ್ದು. ಇದೀಗ ನಾವು ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಮುಂಭಾಗದಲ್ಲಿದ್ದೇವೆ. ಯಾವ ರೀತಿಯಾಗಿ ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಉದ್ಘಾಟನೆಗೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಸರು ಸಮೃದ್ಧಿ ಕಟ್ಟಡವನ್ನು ಉದ್ಘಾಟನೆಗೆ ಈಗಾಗಲೇ ಡಿಸೆಂಬರ್ 30 ಶನಿವಾರ ಬೆಳಗ್ಗೆ ಉದ್ಘಾಟನೆಗೆ ಎಲ್ಲ ರೀತಿಯಲ್ಲೂ ತಯಾರಿಗಳು ನಡೆದಿವೆ. ಬಹಳಷ್ಟು ಕೆಲಸ ಕಾರ್ಯಗಳು ಬಿರುಸಿನಿಂದ ನಡೀತಾ ಇದೆ. ಜೊತೆಗೆ ಈಗಾಗಲೇ ಶಾಮಿಯಾನ ಕೂಡ ಹಾಕಲಾಗಿರುವಂಥದ್ದು. ಸಮೃದ್ಧಿ ಕಟ್ಟಡದ ವಿಶೇಷತೆ ಏನು ಮತ್ತು ಕೇವಲ ಸಭಾಭವನ ಮಾತ್ರವೋ ಮತ್ತು ಇದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನಮಗೆ ಇಲ್ಲಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, CEO ಮತ್ತು ಉಳಿದ ಸದಸ್ಯರು ನಮ್ಮನ್ನು ಕರೆದುಕೊಂಡು ಹೋಗಿ ಎಲ್ಲವನ್ನೂ ಕೂಡ ತೋರಿಸ್ತಾರೆ. ನಮ್ಮ ಜೊತೆಗಿದ್ದಾರೆ ಅಧ್ಯಕ್ಷರಾದಂತಹ ಅಂಥೋನಿ ಅವರು. ಅವ್ರ ಹತ್ರ ಮಾತನಾಡಿಸುವ. ಯಾಕೆಂತಂದರೆ ಅವರೀಗ ಸರ್, ಸಮೃದ್ಧಿ ಉದ್ಘಾಟನೆಗೆ ಸಜ್ಜಾಗಿದೆ. ಏನೆಲ್ಲ ತಯಾರಿಗಳು, ಎಷ್ಟು ವರ್ಷದ ಕನಸು, ಹೇಗಾಯಿತು ಅಂತ? ನಮ್ಮ ಸಹಕಾರಿ ಸಂಘ 2007ರಲ್ಲಿ ಆರಂಭವಾಗಿ ಪಡಂಗಡಿ ಬ್ರ್ಯಾಂಚ್ ಆಗಿ 2007ರಲ್ಲಿ ಆಯಿತು. ಅದರ ನಂತರ ಸಹಕಾರಿಗಳ ನಮ್ಮ ಎಲ್ಲ ಪಡಂಗಡಿ ಮತ್ತು ಗರಡಾಡಿ ಗ್ರಾಮದ ಸಹಕಾರಿಗಳ ಸಹಕಾರದಿಂದ ಇಲ್ಲಿಯವರೆಗೆ ಅಭಿವೃದ್ಧಿ ಆಯಿತು. ನಮ್ಮ ಸಂಘದಿಂದ ಎಲ್ಲ ಸಹಕಾರಿಗಳಿಗೆ ಬೇಕಾದ ಎಲ್ಲ ಕೃಷಿ ಸವಲತ್ತುಗಳು ಮತ್ತು ರಸಗೊಬ್ಬರಗಳು, ಬ್ಯಾಂಕಿಂಗ್ ವ್ಯವಹಾರ, ಇನ್ನಿತರ ಎಲ್ಲ ಕೃಷಿಕರಿಗೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳು ನಮ್ಮ ಪಡಂಗಡಿಯಲ್ಲಿ ಸಿಗುವುದರಿಂದ ನಮ್ಮ ಗರಡಾಡಿ ಮತ್ತು ಪಡಂಗಡಿ ಗ್ರಾಮಸ್ಥರಿಗೆ ಪೇಟೆಗೆ ಹೋಗುವ ಅಗತ್ಯ ಇಲ್ಲ, ಮತ್ತು ಸಹಕಾರಿ ಇಲಾಖೆಗಳ ಬೇರೆ ಇಲಾಖೆಗೆ ಹೋಗುವ ಅಗತ್ಯ ಇರುವುದಿಲ್ಲ. ಆದ್ದರಿಂದ ಅವರೆಲ್ಲ ಸಹಕಾರದಿಂದ ಇಲ್ಲಿ ಇಷ್ಟು ದೊಡ್ಡ ಒಂದು ಸಭಾಭವನ ನಿರ್ಮಿತವಾಗಿದೆ. ಈ ಸಭಾಭವನವನ್ನು ನಾವು ಮೊದಲನೇದಾಗಿ ನಮಗೆ ವರ್ಷ ಮಹಾಸಭೆ ನಡೆಸಲಿಕ್ಕೆ ಇಲ್ಲಿ ಹೊರಗಿನಿಂದ ಶಾಮಿಯಾನ ಇನ್ನಿತರ ವ್ಯವಸ್ಥೆ ಮಾಡಬೇಕಿತ್ತು. ಅದು ನಾವು ಅದಕ್ಕೋಸ್ಕರ ಒಂದು ಸಭಾಭವನ ಮಾಡಬೇಕಂತ ನಾವು ಕನಸು ಕಂಡೆವು. ಆ ಕನಸನ್ನು ನನಸಾಗಿಸಬೇಕಾದ್ರೆ ಎಲ್ಲರಿಗೂ ಉಪಯೋಗ ಆಗಲಿ, ಇನ್ನು ಮದುವೆ ಇನ್ನಿತರ ಸಮಾರಂಭಗಳಿಗೆ ಒಂದು ಈ ಏರಿಯಾದ ಜನರಿಗೆ ಉಪಯೋಗವಾಗಲಿಂದ ಅದನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಚೆಂದವಾಗಿ ನಿರ್ಮಿಸಲಿಕ್ಕೆ ಆಲೋಚನೆ ಮಾಡಿ ನಾವೀಗ ನಮ್ಮ ಕೊನೆಯ ಹಂತದಲ್ಲಿದೆ. ಇನ್ನು ಎಷ್ಟು ವೆಚ್ಚದಲ್ಲಿ ಅದು? ನೆಲಮಾಳಿಗೆಯಲ್ಲಿ ಗೋದಾಮು, ಮೇಲೆ ಸಭಾಭವನ, 1,63,00,000 ಸಾಧಾರಣ ಅಂದಾಜು. ಈಗ ಹೇಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಹೋಗ್ತೀವಿ. ಇವರು ನಮಗೆ ವಿವರಿಸ್ತಾ ಇರ್ತಾರೆ. ನೆಲಮಾಳಿಗೆ, ಗೋದಾಮು ಕಟ್ಟಡ. ಇದರಲ್ಲಿ ಒಂದು ಕೋಣೆಯಲ್ಲಿ ನಮ್ಮದು ರೇಷನ್ ಕೂಡ ನಾವು ಇಲ್ಲಿ ವಿತರಣೆ ಮಾಡ್ತೇವೆ, ಪಡಿತರ ಸಾಮಗ್ರಿ. ಅದಕ್ಕೋಸ್ಕರ ಈ ಕೋಣೆಯನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಮತ್ತು ಇದರ ನಂತರದಲ್ಲಿ ಸಾವಯವ ಗೊಬ್ಬರ, ರಸಗೊಬ್ಬರ ಇನ್ನಿತರ. ಇದೀಗ ಗೋದಾಮು. ಇದು ಗೋದಾಮು ಅಂದರೆ ಇಲ್ಲಿ ರೇಷನ್ ಮಾಡ್ತಾರೆ. ಈಗ ನಾವು ಸದ್ಯಕ್ಕೆ ಗೋದಾಮು ಥರ ಉಪಯೋಗ ಮಾಡ್ತಾ ಇದ್ದೇವೆ. ಇನ್ನು ಪಡಿತರ ತಿಂಗಳಲ್ಲಿ ಒಂದು 10 ದಿವಸ ಪಡಿತರ ವಿತರಣೆ ಮಾಡ್ತೇವೆ. ಇದರ ನಂತರ ಗೋದಾಮು ಎಲ್ಲ ರಸಗೊಬ್ಬರ, ಸಾವಯವ ಗೊಬ್ಬರ ಮತ್ತು ಇನ್ನಿತರ ಸಾಮಗ್ರಿ ಅದರಲ್ಲಿ ನಾವು ಸ್ಟೋರ್ ಮಾಡ್ತೇವೆ. ಹಿಂಡಿ, ಪಶು ಆಹಾರ, ಕೊಬ್ಬರಿ ಹಿಂಡಿ ಅಂತ. ಕೊಬ್ಬರಿ ಎಣ್ಣೆ? ಹೌದು, ಕೊಬ್ಬರಿ ಎಣ್ಣೆ ಮಿಲ್ಲು ಇಲ್ಲಿ ಒಳಗೆ ಆರಂಭಿಸಿದ್ದೇವೆ. ಇನ್ನು ಆರಂಭಿಸಬೇಕಾದ್ರೆ ನಾಡಿದ್ದು ಆ ಕಾರ್ಯ ಇಲ್ಲಿ ಉಂಟು. ಕೊಬ್ಬರಿ ಎಣ್ಣೆ ಮಿಲ್ ಹೌದು. ಇಲ್ಲಿಂದ ಕೊಬ್ಬರಿಯನ್ನು ತಗೊಂಡು ನಾವು ಎಣ್ಣೆ ಮಾಡಿಸುವುದು, ಮತ್ತು ಎಣ್ಣೆ ಮಾಡಿ ಅವರಿಗೆ ಕೊಡುವುದು ಅಥವಾ ಸೇಲ್ ಮಾಡೋದ್ರ ಬಗ್ಗೆ ಇನ್ನು ಈಗ ರೂಪರೇಷೆ ಎಲ್ಲ ತಯಾರು ಮಾಡಿದ್ದೇವೆ. ಈ ಬಗ್ಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಬಿಲ್ಡಿಂಗ್ನಲ್ಲಿ ಇಲ್ಲಿ ಕೊಬ್ಬರಿ ಎಣ್ಣೆ ಮಿಲ್ ಮಾಡ್ತಾ ಇದ್ದಾರೆ. ಇದು ಕೊಬ್ಬರಿ ಎಣ್ಣೆಯ ನೂತನ ಕೊಬ್ಬರಿ ಎಣ್ಣೆ ತಯಾರಿಸುವಂತಹ ಒಂದು ಯಂತ್ರೋಪಕರಣ. ಈ ಯಂತ್ರದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಕೊಬ್ಬರಿ ಹಾಕಿದರೆ ಅದರದ್ದು ಹಿಂಡಿ ಬೇರೆ, ಎಣ್ಣೆ ಬೇರೆ ಬರುವಂಥದ್ದು. ಯಾಕೆಂತಂದರೆ ಬೇರೆ ಈಗಿರುವಂತಹ ಇಲ್ಲಿ ಬಹಳಷ್ಟು ನಾವು ಕಂಡುಕೊಳ್ಳುವಂತಹ ಗಾಣಗಳಲ್ಲಿ ಕೊಬ್ಬರಿಯ ಜೊತೆಗೆ ಅಂದರೆ ಎಣ್ಣೆಯ ಜೊತೆಗೆ ಹಿಂಡಿ ಕೂಡ ಬರುತ್ತೆ. ಅದನ್ನು ಮ್ಯಾನ್ಯುವಲ್ ಆಗಿ ಬೇರ್ಪಡಿಸಬೇಕಾಗ್ತದೆ. ಆದರೆ ಇಲ್ಲಿ ಯಂತ್ರದಲ್ಲೇ ಬೇರ್ಪಡಿಕೆ ಆಗ್ತದೆ ಅನ್ನುವಂಥದ್ದು. ಮತ್ತೊಂದು, ಇದು ಮೆಣಸಿನ ಹುಡಿ ಮತ್ತು ಇನ್ನಿತರ ಹುಡಿಯನ್ನು ಮಾಡುವಂಥದ್ದು. ರಾಗಿ, ಯಾವುದು ಗೋಧಿ ಇತ್ಯಾದಿ ಹುಡಿಗಳನ್ನು ಮಾಡುವಂಥದ್ದು, ಅಕ್ಕಿ ಹುಡಿ, ಹೀಗೆ ಹುಡಿ ಮಾಡುವಂಥದ್ದು. ಅದರ ಜೊತೆಗೆ ಒಂದಷ್ಟು ಪರಿಕರಗಳನ್ನು ಇನ್ನೂ ಕೂಡ ಜೋಡಣೆ ಮಾಡಬೇಕಾದ್ದು. ಇಲ್ಲಿ ಕಟರ್ ಇರ್ಬೋದು, ಬೇರೆ ಬೇರೆ ಮತ್ತೊಂದು ಗಾಣ, 2 ಗಾಣ ಬರುತ್ತೆ. ಇನ್ನೊಂದು ಗಾಣ, ಒಟ್ಟು 2 ಗಾಣದ ಯಂತ್ರ. ಅದರ ಜೊತೆಗೆ ಕೊಬ್ಬರಿ ಏನು ಬರ್ತದೆ ಆ ಕೊಬ್ಬರಿಯನ್ನು ಕಟ್ ಮಾಡಲಿಕ್ಕೆ ಇಲ್ಲಿ ಕಟರ್ ಕೂಡ ಇರ್ತದೆ. ಹೀಗೆ ಇದೊಂಥರ ವಿಶೇಷ. ಯಾಕೆಂತಂದರೆ ಸಮೃದ್ಧಿ ಅಥವಾ ಇನ್ನಿತರ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ
ಇದೊಂದು ಕಾನ್ಸೆಪ್ಟ್ ಕಡಿಮೆ ಇತ್ತು. ಈಗ ಈ ಕಾನ್ಸೆಪ್ಟ್ ಇಲ್ಲಿ ಸೇರಿಕೊಂಡಿದೆ. ಕೊಬ್ಬರಿಯನ್ನು ಮಾರಾಟ ಮಾಡುವ ರೈತರಿಗೆ ಕೊಬ್ಬರಿಗೆ ಇಲ್ಲಿ ಮಾರಾಟ ಮಾಡೋದು ಅಥವಾ ಇನ್ನಿತರ ಮಿಲ್ಗಳಿಗೆ ಕೊಡೋದು ಅನ್ನುವಂತಹ ಟೆನ್ಷನ್ ಇರ್ತಿತ್ತು, ಇಲ್ಲಿ ಮಾರಾಟ ಮಾಡಿದರೆ ಹೇಗೆ ಅಂತ. ಆದರೆ ಇನ್ನು ಮುಂದೆ ಹಾಗಲ್ಲ, ಇಲ್ಲಿ ಅವರಿಗೆ ಅದನ್ನು ಎಣ್ಣೆ ಮಾಡಿ ಕೊಡಲಾಗುವುದು, ಜೊತೆಗೆ ಅವರಿಗೆ ಹಿಂಡಿ ಬೇಕಾದರೂ ಮಾರಾಟ ಮಾಡಲಾಗುವುದು. ಅಲ್ಲದೇ ಇದ್ದರೆ ಅವರ ಕೊಬ್ಬರಿಯನ್ನು ತೆಗೆದುಕೊಂಡು ಎಣ್ಣೆ ಇಲ್ಲಿ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಕುರಿತು ಯೋಚನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಇಲ್ಲಿ CEO ಮೇಡಮ್ ಇದ್ದಾರೆ. ಮೇಡಮ್, ಹೇಗೆ ಇದನ್ನು ಏನಾದರೂ ಈ ಆಡಳಿತ ಮಂಡಳಿ ಅವ್ರ ಜೊತೆಗೆ ಮಾತಾಡಿದ್ದೀರಾ? ಮಾತಾಡಿದ್ದೇವೆ ಸರ್. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ, ಇದು ಸ್ವಉದ್ಯೋಗದ ಯೋಜನೆ ರೀತಿಯಲ್ಲಿ ನಾವು ಸಹಕಾರ ಸಂಘದಲ್ಲಿ ಕೂಡ ನಮ್ಮ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಏನು ಬೆಳೀತಾರೆ ಬೆಳೆಗಳನ್ನು ಇಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಮತ್ತು ಅದನ್ನು ಅವರ ಕೊಬ್ಬರಿಗಳನ್ನು ಪಡೆದುಕೊಂಡು ಎಣ್ಣೆ ಮೂಲಕ ಅದಕ್ಕೆ ಉತ್ತಮ ಬೆಲೆ, ಅವರಿಗೆ ಒಳ್ಳೆಯ ರೀತಿಯ ಕ್ವಾಲಿಟಿ ಇರುವಂತಹ ಕೊಬ್ಬರಿ ಎಣ್ಣೆಯನ್ನು ಸೇಲ್ ಮಾಡುವ ಮೂಲಕ ಮತ್ತು ಉಳಿದ ಕೊಬ್ಬರಿ ಸೇಲ್ ಮಾಡ್ತಾರೆ ಅಂತ ಅವರ ಕೈಯಿಂದ ತಗೊಂಡು ಪ್ಯಾಕಿಂಗ್ ಮಾಡುವ ವ್ಯವಸ್ಥೆಯನ್ನು ಕೂಡ ನೆಕ್ಸ್ಟ್ಗೆ ನಾವು ಮಾಡಲಿಕ್ಕಿದ್ದೇವೆ. ಪ್ಯಾಕಿಂಗ್ ಮೆಷಿನ್ ನಾವು ಪಡೆದುಕೊಂಡು ಅದನ್ನು ಪ್ಯಾಕಿಂಗ್ ಮಾಡಿ ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಎಣ್ಣೆಯನ್ನು ಕೂಡ ಮಾರಾಟ ಮಾಡುವ ವ್ಯವಸ್ಥೆ ಕೂಡ ಮಾಡಲಿಕ್ಕಿದ್ದೇವೆ ಮುಂದೆ. ಹಾಗೆ ಯೋಜನೆ ಇದೆ ನಮ್ಮದು. ಇದೆಲ್ಲ ಕಾರ್ಯಾರಂಭಿಸುವುದು ಈಗ ನಾಳೆ ಉದ್ಘಾಟನೆ ಅಲ್ಲ, ಇದೆಲ್ಲ ಕಾರ್ಯಾರಂಭಿಸುವುದು ಯಾವಾಗ? ನೆಕ್ಸ್ಟ್ ಬರುವ ವಾರದಿಂದಲೇ, ಅಂದರೆ ಒಂದು ತಿಂಗಳ ಒಳಗೆ ಎಲ್ಲ ಸೆಟ್ಟಿಂಗ್ ಮಾಡಿ ನಾವು ಮಾಡ್ತೇವೆ. ಯಾಕಂದರೆ ನಾವು ಪ್ಲ್ಯಾನ್ ಮೊದಲೇ ಹಾಕಿದ್ದೆವು. ಇಲ್ಲಿ ಜಾಗದ ಕೊರತೆ ಮತ್ತು ಇಲ್ಲಿ ಕೆಲಸ ಆಗ್ತಿತ್ತು ಕಾಮಗಾರಿ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಬರುವ ವಾರದಿಂದಲೇ ಆರಂಭಿಸ್ತೇವೆ. ಇದನ್ನು 1-2 ವಾರದಲ್ಲಿ ಕೆಲಸ ಆರಂಭ ಆಗ್ತದೆ. ಈ ಸಭಾಭವನದ ಉದ್ಘಾಟನೆ ಆಗುವಾಗಲೇ ಹೊರಗಿಂದ ತುಂಬ ಜನ ಯೋಚನೆ ಮಾಡ್ಬೋದು, ಸಭಾಭವನ ಫಸ್ಟ್ ಫ್ಲೋರಾ ಅಥವಾ ಗ್ರೌಂಡ್ ಫ್ಲೋರ್ನಲ್ಲಾದರೆ ಫಸ್ಟ್ ಫ್ಲೋರ್ ಆದರೆ ಹೇಗೆ ಹೋಗೋದು ಅಂತ. ಅದಕ್ಕೆ ಬಹಳ ಸುಸಜ್ಜಿತವಾದಂಥ ಲಿಫ್ಟ್ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ನೋಡಿ, ಲಿಫ್ಟಿನ ವ್ಯವಸ್ಥೆ ಇದ್ದಾವೆ. ಆ ಲಿಫ್ಟಿನ ಒಂದಷ್ಟು ಕೆಲಸ ನಡೀತಾ ಇದೆ. ನಾಳೆ ಉದ್ಘಾಟನೆಗೆ ಆಗುವಾಗ ಲಿಫ್ಟು ಕೂಡ ಚಾಲ್ತಿಯಲ್ಲಿ ಇರ್ತದೆ. ಈಗ ಅಂತಿಮ ಹಂತದ ಒಂದು ಫಿಟ್ಟಿಂಗನ್ನು ಮಾಡಲಾಗುವಂಥ ಕೆಲಸ ಕಾರ್ಯಗಳನ್ನು ಆಗ್ತಾ ಇದೆ. ಲಿಫ್ಟ್ ಬಹಳ ವಿಶೇಷವಾಗಿ ಆಕರ್ಷಕವಾದ ಒಂದು ಡಿಸೈನ್ನಲ್ಲಿ ಮೂಡಿ ಬಂದಿದೆ. ಒಂದು ಮರದ ಕೋಟಿಂಗ್ನ ರೀತಿಯಲ್ಲಿ ಕಾಣುವಂತಹ ಒಂದು ಲಿಫ್ಟು. ಅದರ ಜೊತೆಗೆ ಮೊದಲ ಫ್ಲೋರ್ಗೆ ನಡ್ಕೊಂಡು ಹೋಗುವಂಥದ್ದು, ಮೊದಲ ಸಭಾಭವನಕ್ಕೆ ಹೋಗುವಂಥದ್ದನ್ನು ನೀವು ತೋರಿಸ್ತೇವೆ ನಿಮಗೆ. ಅದ್ರ ಜೊತೆಗೆ ಸಭಾಭವನ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಮೃದ್ಧಿ ಸಭಾಭವನ ಇದು, ಯಾಕೆಂತಂದರೆ ಸಮೃದ್ಧಿ ಸಭಾಭವನ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದ್ದಾವೆ, ಅಂತಿಮ ಹಂತದ ಕೆಲಸ ಕೂಡ ನಡೀತಾ ಇದೆ. ನಾಳೆಗೆ ಉದ್ಘಾಟನೆಗೆ ಸರ್ವ ಸನ್ನದ್ಧ ಆಗಿರುವಂತಹ ಸಭಾಭವನ. ಬಹಳ ವಿಶೇಷವಾಗಿ ಇಲ್ಲಿ ಬೆಳಕು, ಯಾಕೆಂತಂದರೆ ಹೊರಗಿನ ಬೆಳಕು ಬಹಳ ಚೆನ್ನಾಗಿ ಬರ್ತಾ ಇದೆ, ಜೊತೆಗೆ ಹೊರಗಿನ ಗಾಳಿಯೂ ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೆ ಇಲ್ಲಿ ವಾಶ್ರೂಮ್ ಇರ್ಬೋದು, ಈ ಸೌಲಭ್ಯಗಳು, ಶೌಚಾಲಯ, ಈ ಸೌಲಭ್ಯಗಳಿದ್ದಾವೆ. ಸುಮಾರು 1,000ಕ್ಕೂ ಅಧಿಕ ಜನರಿಗೆ ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು ಇಲ್ಲಿ ಚೇರ್ ಇರುತ್ತೆ, ಅದ್ರ ಜೊತೆಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗುತ್ತೆ. 800ರಿಂದ 1,200 ತನಕ ಸುಧಾರಿಸ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ವಿಸ್ತೃತವಾದಂಥ ಹಾಲ್, ಈ ಹಾಲ್ನಲ್ಲಿ ಒಂದು 1,000 ಜನರನ್ನು ಮೇಂಟೈನ್ ಮಾಡ್ಬೋದು ಅನ್ನುವಂಥದ್ದು. ಬಹಳ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಜೊತೆಗೆ ಟೈಲ್ಸ್ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಸಭಾಭವನದ ಎರಡೂ ಕಡೆಯೂ ಕೂಡ ಈ ವಧುವರರ ರೂಮ್ ಅಂತೇನೆ ಕರಿತೀವಿ, ಅಂತಹ ರೂಮ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಜೊತೆಗೆ ಸಭಾಭವನದ ಅಡಿಯಲ್ಲಿ ಪರಿಕರಗಳನ್ನು ಇಟ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿ ಸಂಪೂರ್ಣ ಫ್ಯಾನ್ ವ್ಯವಸ್ಥೆ, ಈ ಫ್ಯಾನ್ ವ್ಯವಸ್ಥೆ ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಮ ವೆದರಿಗೆ, ಅಂದರೆ ಬೆಳ್ತಂಗಡಿ ತಾಲೂಕಿನ ಅಥವಾ ಕರಾವಳಿಯ ವೆದರಿಗೆ ಫ್ಯಾನಿನ ಸೌಲಭ್ಯಗಳು, ಹಿರಿಯ ನಾಗರಿಕರಿಗೆ ಲಿಫ್ಟ್ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಒಟ್ಟು ಈ ಸಮೃದ್ಧಿಯ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿನ ಅಧ್ಯಕ್ಷರು ಮತ್ತು CEO, ಉಪಾಧ್ಯಕ್ಷರು ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ಮಾತನಾಡಿಸುವ. ಸಮೃದ್ಧಿ ಸಭಾಭವನ ಪಡಂಗಡಿಯ ಒಂದು ಕನಸು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ್ದು. ಈಗ ಅಂತಿಮ ಹಂತ ಉದ್ಘಾಟನೆಯ ಸನಿಹದಲ್ಲಿದ್ದೀರಿ, ಏನು ಹೇಳ್ತೀರಿ? ಈ ಒಂದು ಸಮೃದ್ಧಿ ಸಭಾಭವನದಿಂದ ನಮ್ಮ ಎಲ್ಲ ಕನಸು ನನಸಾದಂತಾಗಿದೆ. ಅದೇ ರೀತಿ ನಮ್ಮ ಗ್ರಾಮದ ಸದಸ್ಯರಿಗೂ ಇದು ಅಚ್ಚುಮೆಚ್ಚಿನ ಒಂದು ಯೋಜನೆ ಅಂತ ಅನಿಸಲಿ, ಇದರ ಸದುಪಯೋಗವನ್ನು ಅವರು ಪಡೆದುಕೊಳ್ಳಿ, ಇದರಿಂದ ನಮ್ಮ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ನಾಳೆ ದಿನ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳು ನಡೀಲಿ ಅಂತ ಈ ಮೂಲಕ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸರ್, ಸಮೃದ್ಧಿ ಕಟ್ಟಿದ್ದೀರಿ, ಅವತ್ತು ಖಾಲಿ ರೂಪುರೇಷೆ ಮಾತ್ರ ಆಗಿತ್ತು, ಒಂದು ಬ್ಲೂ ಪ್ರಿಂಟ್ ಆಗಿತ್ತು. ಇವತ್ತು ಉದ್ಘಾಟನೆಗೆ ಸಣ್ಣದಾಗಿ ಬೆಳೆದು ನಿಂತಿದೆ. ಸಮೃದ್ಧಿ ಹೆಸರೇ ಸೂಚಿಸುವಂತೆ ಅದೊಂದು ಕೇಂದ್ರ ಸರ್ಕಾರದ ಯೋಜನೆ, ಅದಕ್ಕೆ ಅದೇ ಹೆಸರಿಟ್ಟು ನಾವು ಸಮೃದ್ಧಿ ಅಂತ ಹೆಸರಿಟ್ಟಿದ್ದೇವೆ.
ಅದು ನಮ್ಮ ಹಾಲು ಸಮೃದ್ಧಿಯಾಗಿ ಬೆಳೆಯಲಿ ಎನ್ನುವುದು ನಮ್ಮ ಶುಭ ಹಾರೈಕೆ. ಯಾಕೆಂದರೆ ನಾವು ಹೋದ್ಮೇಲೆ ಮುಂದಿನ ಯಾರು ಆಡಳಿತ ಕಮಿಟಿ ಬರ್ತದೆ ಎಲ್ರಿಗೂ ಹಾಗೂ ಗ್ರಾಮಸ್ಥರಿಗೂ ಅದರಿಂದ ಲಾಭ ಆಗಬೇಕು, ಹಾಗೂ ಸಂಘಕ್ಕೂ ಲಾಭ ಆಗಬೇಕು, ಅಭಿವೃದ್ಧಿ ಆಗಲಿಕ್ಕೆ. ಅದಕ್ಕೋಸ್ಕರ ಸಮೃದ್ಧಿ ಕಟ್ಟಡ ನಾಳೆ ಉದ್ಘಾಟನೆ ಆಗ್ತಾ ಉಂಟು. ಎಲ್ಲ ಅತಿಥಿಗಳನ್ನು ಹೇಳಿದ್ದೇವೆ. ನಮ್ಮ ಮುಖ್ಯವಾಗಿ ರಾಜೇಂದ್ರ ಕುಮಾರ್ ನಮ್ಮ SDS ಬ್ಯಾಂಕಿನ ಅಧ್ಯಕ್ಷರು, ಅವರು ಸಹಾಯಧನ ನಮಗೆ ಇಷ್ಟರವರೆಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಬೇಕಾದಷ್ಟು. ಮತ್ತು ಎರಡನೇದಾಗಿ ಹರೀಶ್ ಪುಂಜರ್ ಅವರು ನಮ್ಮ ಶಾಸಕರು, ಅವರು ನಮ್ಮ ಈ ಬ್ಯಾಂಕಿನ ಸಹಕಾರಿ ಕೂಡ, ಹಾಗಾಗಿ ನಮ್ಮ ಸಹಕಾರಿ ಸಂಘದ ಸಹಕಾರಿ. ಹಾಗಾಗಿ ನಾವು ಏನು ಕೇಳಿದರೂ ಅವರು ಇಷ್ಟವರೆಗೆ ಇಲ್ಲ ಅಂತ ಹೇಳಲಿಲ್ಲ. ಎಲ್ಲವನ್ನು ಒಂದು ನಮಗೆ ಅಕ್ಷಯ ಪಾತ್ರೆಯ ತರಹ ನಮ್ಮದೊಂದು ಈ ಗೋದಾಮಿನ ಕಟ್ಟದ ಜಾಗದ ನಿವೇಶನದ ನಮಗೆ ಮಂಜೂರಾಗಲಿಕ್ಕೆ ತುಂಬ ವರ್ಷದಿಂದ ಪ್ರಯತ್ನ ಮಾಡಿದ್ದು. ಈ ಸಲ ಅವರ ಕಳೆದ ಅವಧಿಯಲ್ಲಿ ಅದು ಮಂಜೂರಾಗಿದೆ. ಹಾಗಾಗಿ ನಮಗೆ ಇದೊಂದು ಈ ಸಭಾಭವನ ಅದೇ ನಿವೇಶನದ ಮೇಲೆ ಬರ್ತದೆ. ಅದೊಂದು ದೊಡ್ಡ ನಮಗೆ ನಮ್ಮ ಸಂಘಕ್ಕೆ ದೊಡ್ಡ ಒಂದು ಕೊಡುಗೆ. ಹಾಗೂ ಈಗ ಇಂಟರ್ಲಾಕು, ನಮ್ಮ ಆವರಣಕ್ಕೆ ಇಂಟರ್ಲಾಕು ಮತ್ತು ಇನ್ನಿತರ ಇತ್ಯಾದಿ ಏನು ಅಭಿವೃದ್ಧಿಗೋಸ್ಕರ ನಾವು ಅವರಲ್ಲಿ ಕೇಳ್ತೇವೆ, ಅದಕ್ಕೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಮತ್ತು ಉಳಿದವರಿಗೆ ನಾಳೆ ಅತಿಥಿಗಳಾಗಿ ಹರೀಶ್ ಕುಮಾರ್ ನಮ್ಮ MLC ಅವರನ್ನು ಕರೆದಿದ್ದೇವೆ. ಅವರು ಖಂಡಿತ ಬರ್ತಾರೆ ನಾಳೆ. ಹಾಗೂ ಪ್ರತಾಪ್ ಶಿವನಾಯಕ್ ಮತ್ತು ಇನ್ನಿತರ ನಮ್ಮ ಊರಿನ ಧುರೀಣರು, ಎಲ್ಲ ಧರ್ಮಗಳ ಮುಖ್ಯಸ್ಥರನ್ನು ಕರೆದಿದ್ದೇವೆ. ಅವರು ಬಂದು ನಾಳೆಯ ಈ ಕಾರ್ಯಕ್ರಮವನ್ನು ಅತ್ಯಂತ ಚೆಂದಗಾಣಿಸಿಕೊಡ್ತಾರೆ ಎನ್ನುವುದು ನಂಬಿಕೆ ನಮಗಿದೆ. ಹಾಗೂ ನಾವು ಈ ಬಗ್ಗೆ ಒಂದು ಶುಭ ಹಾರೈಕೆಯನ್ನು ನೀಡುತ್ತಿದ್ದೇವೆ. ಮತ್ತು ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಕಾವಂದರು ನಮಗೆ 2.5 ಲಕ್ಷವನ್ನು ಈ ಕೇವಲ ಸಭಾಭವನಕ್ಕೋಸ್ಕರ ನೀಡಿದ್ದಾರೆ. ಅದು ನಾವು ಅವರ ಎಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇದಕ್ಕಿಂತ ಮುಂಚೆ ನಮ್ಮದು ಸಂಘ ಆರಂಭವಾಗುವಾಗಲೂ ಪ್ರತಿ ಸಾರಿ ನಂತರ ದಶಮಾನೋತ್ಸವ ಸಮಾರಂಭ ಹಾಗೂ ಕೃಷಿ ಮೇಳ, ಇದಕ್ಕೆ ನಮ್ಮ ಕಾವಂದರು ಬೇಕಾದಷ್ಟು ಸಲಹೆ ಸೂಚನೆಗಳನ್ನು ಸಹಾಯ ಹಸ್ತ ನೀಡಿದ್ದಾರೆ ಕ್ಷೇತ್ರದ ವತಿಯಿಂದ. ಈ ಸಲ ಕೂಡ 2.5 ಲಕ್ಷ ಈ ಹಾಲಿಗೆ ಸಹಾಯಧನ ಕೊಟ್ಟು ಸಹಕರಿಸಿದ್ದಾರೆ. ಅವರಿಗೆ ನಾವು ದೇವರು ಆಯುರಾರೋಗ್ಯ ಕರುಣಿಸಲಿ ಎಂದು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ. ಊರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಹಾಲು ಇಲ್ಲಿ ಪಕ್ಕದಲ್ಲಿ ಇಲ್ಲ, ಆದ್ದರಿಂದ ಹಾಲನ್ನು ಕಟ್ಟಿದ್ದೇವೆ. ಕಟ್ಟಿದ್ದು ಸಾರ್ವಜನಿಕರ ಎಲ್ಲರ ದುಡ್ಡು, ನಮ್ಮೊಬ್ಬರದ್ದೇ ಅಲ್ಲ, ಯಾರ್ದು ಅಲ್ಲ. ಆಮೇಲೆ ಈಗ ನಾಳ್ದು ಅತಿಥಿಗಳು ಬರುವವರು ಹಾಗೆ ಏನು ಅಂತ ಹೇಳಿದರೆ ಅವರವರು ಅತಿಥಿಗಳು ಅವರ ಸಹಕಾರ ನಮಗೆ ಬೇಕೇ ಬೇಕು. ಯಾವ ರೀತಿಯಲ್ಲೂ ಆಗ್ಬೋದು, ಸಿಗುವಂಥ ಇದನ್ನು ಇದಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದು. ಮತ್ತು ಹೆಸರಲ್ಲಿ ಸಮೃದ್ಧಿ ಅಂತ ಇದೆ. ಯಾವುದೇ ಒಂದು ಕೆಲಸ ಮಾಡೋದಾದರೂ ಅದು ವೃದ್ಧಿ ಆಗ್ತಾ ಹೋಗಲಿ ಅಂತ ಹೇಳುವಂಥ ಅನುಕರಣೆಯಿಂದ ಕಮಿಟಿ ಎಲ್ಲರೂ ಸೇರಿಕೊಂಡು ಇದಕ್ಕೆ ಸಮೃದ್ಧಿ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಏಳಿಗೆ ಆಗ್ತಾ ಹೋಗಲಿ ಅಂತ ಹೇಳುವಂಥದ್ದು ಅದು ಭಾಳ ಸಂತೋಷದ ಸುದ್ದಿ. ಹಾಗಾಗಿ ಬೇರೆನೂ ಹೇಳಲಿಕ್ಕೆ ಸರ್, ಈಗ ಸಮೃದ್ಧಿ ಸಭಾಭವನ ಎಷ್ಟು ಬಾಡಿಗೆ, ಹೇಗೆ, ಅಥವಾ ಅದಕ್ಕೇನಾದರೂ ರೇಟ್ ನಿಗದಿ ಮಾಡಿದ್ದೀರಾ? ಹೌದು, ಈಗ ಈ ಸಭಾಭವನಕ್ಕೆ 15,000 ಎಂದು ಒಂದು ಕಾರ್ಯಕ್ರಮಕ್ಕೆ 15,000 ಎಂದು ನಿಗದಿಪಡಿಸಿದ್ದೇವೆ. ಆ 15,000ದಲ್ಲಿ ನಾವು ಕೂತ್ಕೊಳ್ಳುವ ಎಲ್ಲ ಪೀಠೋಪಕರಣಗಳನ್ನು ನಾವು ಒದಗಿಸ್ತಿದ್ದೇವೆ. ಮತ್ತು ವಿದ್ಯುತ್ ಖರ್ಚು ಎಲ್ಲ ಅದರಲ್ಲಿ ಬರ್ತದೆ. ಮತ್ತು ಜನರು ಒಂದು ವೇಳೆ ಅಡುಗೆ ಮಾಡುವುದಾದರೆ ಅವರ ಆ ವ್ಯವಸ್ಥೆಯನ್ನು ಅವರು ಮಾಡಿಕೊಳ್ಬೇಕು. ಬೇಕಾದಷ್ಟು ಜಾಗ ಎಲ್ಲ ನಾವೇ ನೀಡ್ತೇವೆ ಅವರಿಗೆ. ಪಾತ್ರೆ ಇನ್ನಿತರ ಅಡುಗೆ ಸಾಮಗ್ರಿಗಳನ್ನ ಅವರು ಆ ವ್ಯವಸ್ಥೆ ಮಾಡಿಕೊಳ್ಬೇಕು. ಉಳಿದ ಪೀಠೋಪಕರಣ, ಕೂತ್ಕೊಳ್ಳುವ ವ್ಯವಸ್ಥೆ, ಆಸನದ ವ್ಯವಸ್ಥೆ ಮತ್ತು ಸ್ಟೇಜ್, ಪಾರ್ಕಿಂಗ್ ಎಲ್ಲ ವಿಶಾಲವಾದ ಪಾರ್ಕಿಂಗ್ ಇದೆ ನಮ್ಮಲ್ಲಿ. ಒಂದು ಅಂದಾಜು ಕಡಿಮೆ ಪಕ್ಷ ಒಂದು 100 ವಾಹನಗಳನ್ನು, ಸಣ್ಣ ಕಾರ್ಗಳನ್ನು ಧಾರಾಳವಾಗಿ ನಿಲ್ಲಿಸುವ ವ್ಯವಸ್ಥೆ ಮಾಡಿದ್ದೇವೆ ನಾವು. ಹಾಗೆ ಇನ್ನೊಂದು ಹೇಳಲಿಕ್ಕೆ ಮರೆತೆ, ನಮಗೆ ಇದು ನಿವೇಶನ ಸ್ಯಾಂಕ್ಷನ್ ಮಾಡಿಸುವಾಗ ನಮ್ಮ ಗ್ರಾಮ ಪಂಚಾಯತ್ನವರು ಹಾಗೂ ಕಂದಾಯ ಇಲಾಖೆಯವರು ಭಾಳಷ್ಟು ಶ್ರಮಿಸಿದ್ದಾರೆ ಇದಕ್ಕೋಸ್ಕರ. ಮತ್ತು ಯಾವುದೇ ನಮಗೆ ಏನು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಏನು ಇದು ಕುಂದುಕೊರತೆಗಳನ್ನು ಹೇಳದೆ. ಅದೊಂದು ನಾನು ಈ ಸಲ ಅವರಿಗೆ ಈ ನಮ್ಮ ಸಂದರ್ಶನದಲ್ಲಿ ಅವನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ, ಗ್ರಾಮ ಪಂಚಾಯತ್ ಹಾಗೂ ಕಂದಾಯ ಇಲಾಖೆಯವರಿಗೆ. ನಮ್ಮ ಸಹಕಾರಿ ಸಂಘದಲ್ಲಿ, ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹೊಸದಾಗಿ CSC ಕೇಂದ್ರವನ್ನು ಆರಂಭಿಸಲಿದ್ದೇವೆ. ಈಗ ನಾಳೆಯಿಂದಲೇ ಅದು ಕಾರ್ಯಾರಂಭ ಮಾಡುತ್ತೇವೆ. ಅದಕ್ಕೆ ಬೇಕಾದ ಕಂಪ್ಯೂಟರ್ ಇನ್ನಿತರ ಪರಿಕರಗಳನ್ನು ಎಲ್ಲ ಒದಗಿಸಿದ್ದೇವೆ. ಇದರಿಂದ ಒಂದು ನಮ್ಮ ಪಡಂಗಡಿ ಗಡ್ಡಾಡಿ ಗ್ರಾಮಸ್ಥರಿಗೆ ಅಗತ್ಯವಾಗಿ ತುಂಬ ಸಹಾಯವಾಗ್ತದೆ. ಬೇರೆ ಪೇಟೆಗೆ ಹೋಗಿ ಗುರುವಾನ್ಕೆರೆ ಬೆಳ್ತಂಗಡಿಗೆ ಹೋಗೋದಕ್ಕಿಂತ ಇಲ್ಲಿ ಎಲ್ಲ ಒಂದೇ ಸೂರಿನ ಅಡಿಯಲ್ಲಿ CSC ಕೇಂದ್ರ ಇನ್ನಿತರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದರ ಪ್ರಯೋಜನವನ್ನು ನಮ್ಮ ಗ್ರಾಮಸ್ಥರು ಪಡೆಯಬೇಕಾಗಿ ನಾನು
ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಮೃದ್ಧಿ ಸಭಾಭವನ ಉದ್ಘಾಟನೆಗೆ ಸರ್ವ ರೀತಿಯಲ್ಲಿ ಸನ್ನದ್ಧಾಗಿರುವಂಥದ್ದು. ಒಂದು ಕಾರ್ಯಕ್ರಮಕ್ಕೆ 15,000 ರೇಟನ್ನು ಈಗಾಗಲೇ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸೇರಿಕೊಂಡು ನಿಗದಿಪಡಿಸಿರುವಂಥದ್ದು. ಇದರಲ್ಲಿ ಪೀಠೋಪಕರಣದ ವ್ಯವಸ್ಥೆಗಳು ಬರ್ತವೆ. ಸುಮಾರು 100ಕ್ಕೂ ಅಧಿಕ ಕಾರುಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಜೊತೆಗೆ ಅಡುಗೆ ವ್ಯವಸ್ಥೆಗಳನ್ನು ಮಾಡುವವರಿಗೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮತ್ತು ಅವರಿಗೆ ಸ್ಥಳಾವಕಾಶವನ್ನು ಕೂಡ ಇಲ್ಲಿ ಒದಗಿಸಲಾಗುತ್ತೆ. ಇದು ಇಷ್ಟು ಮಾಹಿತಿ. ನಾಳೆ ಸಮೃದ್ಧಿ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಉದ್ಘಾಟನೆಯ ಕಾರ್ಯಕ್ರಮದ ನಂತರ ಈ ಸಭಾಭವನ ಇರ್ಬೋದು, ಇವರ ಯೋಜನೆಗಳು ಸಮೃದ್ಧಿಯಾಗಿ ವೃದ್ಧಿಸಲಿ ಅನ್ನುವಂತಹ ಆರೈಕೆಗಳೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪಡಂಗಡಿ.